ಟೋಲ್ಗೇಟ್ ಸಿಬ್ಬಂದಿ ಟ್ರಕ್ ಡ್ರೈವರ್ ಒಬ್ಬನ ಮೇಲೆ ಹಲ್ಲೆ ಮಾಡಿದ ಘಟನೆ ಬಂಟ್ವಾಳದ ಬ್ರಹ್ಮರಕೂಟ್ಲು ಟೋಲ್ನಲ್ಲಿ ನಡೆದಿದೆ. ಇಲ್ಲಿ ಇದು ಮಾಮೂಲಾಗಿದ್ರೂ ಈ ಘಟನೆ ಹದಗೆಟ್ಟ ರಸ್ತೆಗೆ ಟೋಲ್ ಯಾಕೆ ನೀಡಬೇಕು ಅಂತ ಟ್ರಕ್ ಡ್ರೈವರ್ ಪ್ರಶ್ನೆ ಕೇಳಿದ ವಿಚಾರವಾಗಿ ನಡೆದಿದೆ ಎನ್ನಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಟೋಲ್ ಗೇಟ್ ಇದಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿಡಿತದಲ್ಲಿದೆ. ಟೆಂಡರ್ ಮೂಲಕ ಗುತ್ತಿಗೆದಾರರಿಗೆ ಹಂಚಿಕೆ ಮಾಡಲಾಗುವ ಈ ಟೋಲ್ ಗೇಟ್ನಲ್ಲಿ ನಡೆದಷ್ಟು ಗಲಾಟೆಗಳು ಬೇರೆ ಯಾವ ಟೋಲ್ ಗೇಟ್ನಲ್ಲೂ ನಡೆದಿರಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಲ್ಲಿನ ಟೋಲ್ ಸಿಬ್ಬಂದಿಗಳ ದುರ್ನಡತೆ ಹಾಗೂ ದುರ್ವರ್ತನೆಗೆ ಜನರೇ ಬೇಸತ್ತು ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹದಗೆಟ್ಟ ಹೊಂಡಗುಂಡಿ ರಸ್ತೆಗೆ ಟೋಲ್ ಕಟ್ಟಬೇಕಾದ ಪರಿಸ್ಥಿತಿ ಆದ್ರೆ ಇಲ್ಲಿ ನಿತ್ಯ ನಡೆಯುವ ಗಲಾಟೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಟೋಲ್ ಕಾನೂನು ಒಂಚೂರು ಪಾಲಿಸದೆ ಈ ಟೋಲ್ ಕಾರ್ಯಾಚರಿಸ್ತಾ ಇದ್ದು, ಇದೀಗ ಸಿಬ್ಬಂದಿ ಟ್ರಕ್ ಚಾಲಕನ ಮೇಲೆ ಹಲ್ಲೆ ನಡೆಸಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ. ಹೀಗಾಗಿ ಈ ಟೋಲ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಹಲ್ಲೆ ನಡೆಸಿದ ಸಿಬ್ಬಂದಿಯ ಮೇಲೆ ಕೇಸು ದಾಖಲಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.